ಮೂವರು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಮದುವೆ ಮಾಡಿಸಿ ಜೀವನದಲ್ಲಿ ನೆಲೆ ನಿಲ್ಲಿಸಿದಂತಹ ತಂದೆ ವೃದ್ಧಾಪ್ಯದಲ್ಲಿ ವೃದ್ಧಾಶ್ರಮದ ಆಶ್ರಯಕ್ಕೆ ತಲುಪಿದಾಗ ಕೊನೆಗೆ ಅವರು ಮೃತಪಟ್ಟಾಗಲೂ ಕೂಡ ಮೂವರು ಪುತ್ರಿಯರಲ್ಲಿ ಒಬ್ಬರೂ ಕೂಡ ಬಾರದ ಹಿನ್ನೆಲೆ ವೃದ್ಧಾಶ್ರಮದ ಸಿಬ್ಬಂದಿಯೇ ಅಂತ್ಯ ಸಂಸ್ಕಾರ ನೆರವೇರಿಸಿದಂತಹ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಮುಂಬೈನಲ್ಲಿ ಟೆಕ್ಸ್ಟೈಲ್ ಟ್ರೇಡರ್ ಆಗಿ ಕೋಟಿ ಕೋಟಿ ವಹಿವಾಟು ನಡೆಸ್ತಾ ಇದ್ದ ಶಿವಶರಣ್ ರಾಮ್ ರತನ್ ಗುಪ್ತಾ ದಾರುಣಾಂತ್ಯ ಕಂಡಿರುವಂತಹ ದುರ್ದೈವಿ. ಆಧುನಿಕ ಸಮಾಜದ ಕಠೋರ ವಾಸ್ತವಕ್ಕೆ ಹಿಡಿದ ಕೈಗನ್ನಡಿ. ಪತ್ನಿಯ ಅಗಲಿಕೆಯ ನಂತರ ಸಂಪೂರ್ಣವಾಗಿ ಒಂಟಿಯಾಗಿದ್ದ ಕಳೆದ 20 ದಿನಗಳಿಂದ ಶಿವಶರಣ್ ಗುಪ್ತಾ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಈ ಬಗ್ಗೆ ವೃದ್ಧಾಶ್ರಮದ ಆಡಳಿತ ಸಿಬ್ಬಂದಿ ಮೂವರು ಪುತ್ರಿಯರಿಗೆ ಹಲವು ಬಾರಿ ಮಾಹಿತಿ ಕೂಡ ನೀಡಿದರು. ಮೊದಲಿಗೆ ದೂರವಾಣಿ ಮೂಲಕ ತಂದೆಯ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಂತಹ ಪುತ್ರಿಯರು ನಂತರ ಅವರ ಆರೋಗ್ಯ ಮತ್ತಷ್ಟು ಹದಗೆಟ್ಟು ಜೀವನ್ಮರಣದ ನಡುವೆ ಹೋರಾಡ್ತಾ ಇದ್ರು. ಅವರನ್ನ ಭೇಟಿ ಮಾಡಲು ಬರಲಿಲ್ಲ. ಇತ್ತ ಮೂವರು ಹೆಣ್ಣು ಮಕ್ಕಳು ಸಮಾಜಕ್ಕೆ ಜ್ಞಾನಧಾರೆ ಎರೆಯುವಂತಹ ಶಿಕ್ಷಕಿಯಾಗಿದ್ದರೂ ಜನ್ಮ ನೀಡಿದ ತಂದೆಗೆ ಕಷ್ಟ ಬಂದಾಗ ಮಾತ್ರ ಇವರ ಕರುಳು ಕಲ್ಲಾಯಿತು. ತಂದೆಯ ಸಾವಾಗಿದ್ದರೂ ಮೂವರಲ್ಲಿ ಯಾವೊಬ್ಬ ಪುತ್ರಿಯೂ ಆಗಮಿಸಿದ ಕಾರಣ ವೃದ್ಧಾಶ್ರಮದ ಆಡಳಿತ ಮಂಡಳಿಯೇ ಸಿಬ್ಬಂದಿಯೇ ಅಂತ್ಯ ಸಂಸ್ಕಾರ ನೆರವೇರಿಸಿದ್ರು. ಅಂತ್ಯ ಸಂಸ್ಕಾರದ ದೃಶ್ಯವನ್ನ ವಿಡಿಯೋ ಕಾಲ್ ಮೂಲಕ ಪುತ್ರಿಯರಿಗೆ ತೋರಿಸಲಾಯಿತು. ಆನ್ಲೈನ್ ಮೂಲಕ ಕೇವಲ 5,001 ರೂಪಾಯಿ ವರ್ಗಾಯಿಸಿ ಅಂತ್ಯಕ್ರಿಯೆಯನ್ನು ಅಲ್ಲೇ ಮುಗಿಸಿ ಎಂದು ಬಿಟ್ಟರು. ವೃದ್ಧಾಶ್ರಮದ ನಿರ್ದೇಶಕ ಆನಂದ್ ಕುಮಾರ್ ಅವರೇ ಧರ್ಮಪಿತನಂತೆ ನಿಂತು ಅಂತಿಮ ವಿಧಿವಿಧಾನ ನೆರವೇರಿಸಿದರು. ತಂದೆಯ ಚಿತೆ ಉರಿಯುವಾಗ ವಿಡಿಯೋ ಕರೆಯಲ್ಲಿ ನೋಡ್ತಾ ಇದ್ದ ಮಗಳು ಇನ್ನೂ ಎಷ್ಟು ಸಮಯ ಬೇಕು ಎಂದು ವಿಚಾರಿಸ್ತಾ ಇದ್ದುದು ಅಲ್ಲಿದ್ದವರ ಎದೆ ಕಲ್ಲಾಗುವಂತೆ ಮಾಡಿತ್ತು. ಸಾವು ಹತ್ತಿರವಾದಾಗಲೂ ಕೂಡ ಶಿವಶರಣ್ ತನ್ನ ಕಣ್ಣುಗಳನ್ನು ದಾನ ಮಾಡುವ ಆಸೆ ವ್ಯಕ್ತಪಡಿಸಿದ್ರು. ಇನ್ನು ಆಶ್ರಮದವರು ಅದನ್ನು ನೆರವೇರಿಸಿದ್ರು. ಆದರೆ ಅಂತಿಮ ವಿದಾಯ ಹೇಳಲು ಸ್ಥಳಕ್ಕೆ ಬಂದಿಲ್ಲ ಪುತ್ರಿಯರು ಎಂಬುದು ಈ ಘಟನೆಯ ನೋವಿನ ಸಂಗತಿ. ಪೋಷಕರು ಮಕ್ಕಳಿಗಾಗಿ ತಮ್ಮ ಜೀವವನ್ನೇ ಮುಡಿಪಾಗಿಡ್ತಾರೆ. ಆದರೆ ವೃದ್ಧಾಪ್ಯದಲ್ಲಿ ಅವರ ಆರೈಕೆ, ಗೌರವ ಮತ್ತು ಪ್ರೀತಿ ನೀಡುವುದು ಮಕ್ಕಳ ಜವಾಬ್ದಾರಿ. ಸೋನಿಪತ್ನಲ್ಲಿ ನಡೆದಂತಹ ಈ ಘಟನೆ ವೃದ್ಧರ ಆರೈಕೆ, ಕುಟುಂಬದ ಮೌಲ್ಯಗಳು ಮತ್ತು ಸಾಮಾಜಿಕ ಹೊಣೆಗಾರಿಕೆ ಕುರಿತು ಮತ್ತೊಮ್ಮೆ ಗಂಭೀರ ಚರ್ಚೆಗೆ ಕಾರಣವಾಗಿದೆ. ಜೀವಂತವಾಗಿರುವಾಗ ತಮ್ಮ ಕಣ್ಣುಗಳನ್ನು ದಾನ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದ ಶಿವಶರಣ್ ಅದರಂತೆಯೇ ಮರಣದ ನಂತರ ನೇತ್ರದಾನ ಮಾಡಿ ಇಬ್ಬರ ಬಾಳಿಗೆ ಬೆಳಕಾಗಿದ್ದಾರೆ. लगभग 10-15 मिनट में हो जाएंगे। हाँ हाँ